ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ಬಾರಿ ಚರ್ಚೆ ಆಗುತ್ತೆ, ಸಾರ್ವಜನಿಕರ ತೆರಿಗೆಯ ಹಣ ಪೋಲಾಗ್ತಾ ಇದೆ ಅನ್ನುವಂಥದ್ದು. ಆದರೆ ಉಡುಪಿಯಲ್ಲಿ ನಮ್ಮ ಎದುರಿರುವಂಥ ಒಂದು ಜ್ವಲಂತವಾದ ಉದಾಹರಣೆ, ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಆಗಬೇಕಿದ್ದಂಥ ಒಂದು ಕ್ರೀಡಾಂಗಣದ ಕೆಲಸ ಅರ್ಧದಲ್ಲಿ ನಿಂತಿದೆ. ಅರ್ಧದಲ್ಲಿ ಸುಮಾರು 1.5 ಕೋಟಿಯಷ್ಟು ಖರ್ಚು ಮಾಡಿ ಕಟ್ಟಿದಂಥ ಇವತ್ತು ಏನು ಸಭಾಂಗಣ ಇದೆ, ಇದು ಕೇವಲ ಭಿಕ್ಷುಕರಿಗೆ ಮತ್ತು ಬೀದಿ ನಾಯಿಗಳಿಗೆ ಮಲಗೋದಕ್ಕೆ ಅಷ್ಟೇ ಉಪಕಾರ ಆಗಿರುವಂಥದ್ದು. ಅಲ್ಲದೆ ರಾತ್ರಿ ಸಮಯದಲ್ಲಿ ಇಲ್ಲಿ ಒಂದಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾವೆ. ಈಗಲೂ ತಾವು ಹೋಗಿ ನೋಡಿದರೆ ಒಂದಷ್ಟು ಸಾರಾಯಿ ಶೀಸೆಗಳು ಮತ್ತು ಒಂದಷ್ಟು ಕಾಂಡೋಮ್ನ ಪ್ಯಾಕೆಟ್ಸ್ಗಳು ತಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗಾದರೆ ನಗರಸಭೆಯವರು ಈ ಒಂದು ಇಷ್ಟೊಂದು ಸುಸಜ್ಜಿತವಾದ ಲಾಡ್ಜನ್ನು ಇಂಥ ಅನೈತಿಕ ಚಟುವಟಿಕೆಗಳಿಗೆ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು. ಈ ಎಲ್ಲ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಚಿಂತನೆಯನ್ನು, ಈ ಒಂದು ಯೋಜನೆಯನ್ನು ಹುಟ್ಟುಹಾಕಿದಂಥ ಮಾಜಿ ಶಾಸಕರಾದಂಥ ರಘುಪತಿ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತುಕತೆಯನ್ನು ಮಾಡ್ತಾ ಇದೆ. ಸರ್, ಈ ಒಂದು ಇಷ್ಟು ದೊಡ್ಡ ಯೋಜನೆ ಒಂದು ಸ್ಥಗಿತಗೊಂಡಿರುವಂಥದ್ದು, ಅರ್ಧಕ್ಕೆ ನಿಂತಿರುವಂಥದ್ದು, ಆರ್ಥಿಕ ಸಮಸ್ಯೆಯಿಂದ ನಿಂತಿರಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತ ಇಲ್ಲ, ಆರ್ಥಿಕ ಸಮಸ್ಯೆ ಏನಿಲ್ಲ. ಅದಕ್ಕೆ ಅಂದರೆ 3.5 ಕೋಟಿ ರೂಪಾಯಿಯ ಹಣ ಎಲ್ಲ ಇದೆ, ಬಟ್ ಆರ್ಥಿಕ ಸಮಸ್ಯೆ ಇಚ್ಛಾಶಕ್ತಿಯ ಕೊರತೆ ಮತ್ತು ಇಲ್ಲಿ ಶಾಸಕರ ಒಂದು ವೈಫಲ್ಯ. ನಾನು ನೇರವಾಗಿ ಹೇಳಬೇಕು ಅಂತಾದರೆ ಶಾಸಕರ ವೈಫಲ್ಯದಿಂದ ಈ ಪರಿಸ್ಥಿತಿ ಬಂದಿದೆ. ನೋಡಿ, ಒಬ್ಬರು ನಗರಸಭಾ ಸದಸ್ಯರು ಅಂತ ಹೇಳಿದ್ರೆ ಅವ್ರದ್ದೊಂದು ಲಿಮಿಟೇಷನ್ ಆಗಿ ಇರ್ತದೆ. ಅವರ ಚಿಂತನೆಗಳು, ಅವರ ಇದು ಸ್ವಲ್ಪ ಅಲ್ಲ ಇರ್ತದೆ, ಅವರ ವ್ಯಾಪ್ತಿ, ಅವರ ಚಿಂತನೆಯಲ್ಲಿ ಇರ್ತದೆ, ಅವ್ರ ಕ್ಷೇತ್ರದ ಬಗ್ಗೆ ಮಾತ್ರ ಇರ್ತದೆ. ನಂದು ಅಷ್ಟೇ, ಯಾರೋ ಒಬ್ಬ ಶಾಸಕನಾದವನಿಗೆ ಇಡೀ ರಾಜ್ಯದ ಸ್ವಲ್ಪ ಕಡಿಮೆ ಇರ್ತದೆ, ಕೆಲವರು ವಿಪರೀತ ಇರ್ತಾರೆ, ಅವ್ರಿಗೆ ಅವ್ರ ಕ್ಷೇತ್ರ. ಹಾಗೆ ನಗರಸಭಾ ಸದಸ್ಯರಿಗೆ ಅವ್ರ ಏರಿಯಾದ ಮಾತ್ರ ಇರ್ತದೆ. ನಗರಸಭಾ ಅಧ್ಯಕ್ಷ ಆದರೂ ಅವ್ನ ವಾರ್ಡಿನ ಬಗ್ಗೆ ಸ್ವಲ್ಪ ಜಾಸ್ತಿ ಚಿಂತನೆ ಬಿಟ್ಟರೆ ಇಡೀ ಆದರೆ ಶಾಸಕನಾದವನಿಗೆ ಇಡೀ ಆ ನಗರಸಭೆ ಇಡೀ ವಾರ್ಡ್ಗಳ ಜವಾಬ್ದಾರಿ ಮತ್ತು ಇಂಥ ಯೋಜನೆಗಳನ್ನು ಜಾರಿಗೆ ತರುವಾಗ ಅದು ಏನು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಬೇಕಾಗ್ತದೆ. ಈಗ ನಮ್ಮ ಶಾಸಕರು ಬಂದ ಮೇಲೆ ಇದರ ವೈಫಲ್ಯ ಆದದ್ದು. ನೋಡಿ, ನಾವು ಏನು ಪ್ಲ್ಯಾನನ್ನು ಮಾಡಿದ್ದೇವೆ ಅದಕ್ಕೆ ವ್ಯತಿರಿಕ್ತವಾಗಿ ನನಗೆ ಇವತ್ತು ಆ ರೋಡಲ್ಲಿ ಹೋಗುವಾಗ ಹೊಟ್ಟೆ ಉರಿತದೆ. ಯಾಕಂದರೆ ನೋಡಿ, ನೀವು ಯಾರಾದರೂ ಒಬ್ಬರು ಚಿಂತನೆ ಮಾಡಿ, ಕ್ರಿಕೆಟ್ ಆಡಲಿಕ್ಕೆ ಒಂದು ಗ್ರೌಂಡ್ ನಂಗೆ ಉಡುಪಿಯಲ್ಲಿ ತೋರಿಸಿ, ಅಥವಾ ಇನ್ಯಾವುದಾದ್ರು ಒಂದು ಜಾಗ ಬೇಡಪ್ಪ, ಇದೆಲ್ಲ ಹೋಯ್ತು, 3.5 ಕೋಟಿ ಮುಳುಗಿ ಹೋಯ್ತು, ಇದೆಲ್ಲ ಬೇಡ, ಬೇರೆ ಒಂದು ಜಾಗದಲ್ಲಿ ಎಲ್ಲಿಯಾದರೂ ಒಂದು ಕ್ರಿಕೆಟ್ ಗ್ರೌಂಡ್ ಮಾಡಲಿಕ್ಕೆ ಒಂದು ಜಾಗ ತೋರಿಸಿ, ನನಗೊಂದು ತೋರಿಸಿ. ಉಡುಪಿಯಲ್ಲಿ ಇಲ್ಲ, ಒಂದು ಸಾರ್ವಜನಿಕ ಮೈದಾನ ಮಾಡಬೇಕು ಅಂದರೆ ಇಲ್ಲ. ಹಾಗಾದರೆ ನೀವೇನು ಮಾಡಿದ್ದೀರಿ ಕೇಳಿದ್ರೆ, ನಾವು ಅದಕ್ಕೋಸ್ಕರವೇ ಇದನ್ನು ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗಿ. ಇವ್ರೇನು ಮಾಡಿದ್ರು, ಇದನ್ನು ರಸ್ತೆಯನ್ನು ಅರ್ಧದಕ್ಕೆ ತಗೊಂಡ್ಬಂದು ಅದನ್ನು ಏನು ಮಾಡಲಿಕ್ಕೆ, ಇನ್ನಿದ್ರೆ ಪರಿಹಾರ ಒಂದೇ, ಶಾಸಕರು ಮನಸ್ಸು ಮಾಡಬೇಕು. ನಾನು ಇವತ್ತು ಅವ್ರಿಗೆ ಹೇಳ್ತೇನೆ, ನಾನು ಅವರಿಗೆ ವೈಯಕ್ತಿಕವಾಗಿ ಹೇಳಿದ್ದೇನೆ, ಎಲ್ರಿಗೂ ಹೇಳಿದ್ದೇನೆ, ಇದನ್ನು ಇನ್ನಾದರೂ ಆ 20 ಸೆಂಟ್ಸನ್ನು ಖಾಸಗಿಯವರದ್ದನ್ನು ಭೂಸ್ವಾಧೀನ ಮಾಡ್ಕೊಳ್ಳಿ. ದುಡ್ಡಿದೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ, ಈ ಒಂದು ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಸಿಂಗಲ್ ಲೇಔಟಿಂದ ಪಡ್ಕೊಂಡಂಥ ಹಣ ಅದಕ್ಕೆ ಆಗೋದು. ಆ ದುಡ್ಡಿನಲ್ಲಿ ಭೂಸ್ವಾಧೀನ ಮಾಡ್ಕೊಳ್ಳಿ. ಆಫೀಸರ್ಸ್ ಕ್ಲಬ್ಬಿನದ್ದು ಸೊರಕೆ ಅವ್ರ ಹತ್ರ ಶಿಲಾನ್ಯಾಸ ಮಾಡಿಸಿದ್ದಾರೆ ಬಿಟ್ಟರೆ ಏನು ಅದರಲ್ಲಿ ಆಗಲಿಲ್ಲ. ಅದನ್ನು ವಾಪಸ್ ತಗೊಂಡು ಬಂದು ಅದನ್ನು ಸ್ಟ್ರೈಟ್ ಆ ದೇವಾಡಿಗರ ಸಂಘ, ಸ್ವಲ್ಪ ಹಣ ವೇಸ್ಟ್ ಆಗ್ಬೋದು, ನಾನು ಈಗಲೇ ಹೇಳ್ತೇನೆ, ಒಂದು 50 ಲಕ್ಷ ರೂಪಾಯಿ ವೇಸ್ಟ್ ಆಗ್ಬೋದು. ಅಂದರೆ ಈಗ ಮಾಡಿದಂಥ ರಸ್ತೆ ಹೋಗಲಿ, ಅದಕ್ಕೇನು ಬೇಜಾರಿಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆ ಜಾಗ ಆದರೂ ಸಿಗ್ತದೆ. ಸ್ಟ್ರೈಟ್ ರಸ್ತೆಯನ್ನು ತಗೊಂಡೋಗಿ ದೊಡ್ಡ ಗ್ರೌಂಡ್ ಮಾಡಲಿ, ತನ್ನಿಂತಾನೇ ಅದು ಉಪಯೋಗ ಆಗ್ತದೆ. ದೊಡ್ಡ ಗ್ರೌಂಡ್ ಮಾಡಲಿ, ನೀವು ಕಂಪೌಂಡ್ ವಾಲು ಅದೆಲ್ಲ ಏನು ಮಾಡಬೇಕಾಗಿಲ್ಲ. ನಾವಿರುವಾಗ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಅವ್ರು ನನ್ನ ಹತ್ರ ಬಂದಿದ್ರು, ಡಾಕ್ಟರ್ ಕೃಷ್ಣ ಪ್ರಸಾದ್ ಎಲ್ಲ ಅದರ ನಿಮ್ಮ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಅವರ ಟೀಮ್ ನನ್ನ ಹತ್ರ ಬಂದಿತ್ತು. ಸರ್, ನಿಮ್ದು ಅದೊಂದು ಗ್ರೌಂಡ್ ಆದಮೇಲೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿ, ನಾವು ಅದನ್ನು ಮೇಂಟೈನ್ ಮಾಡ್ತೇವೆ, ಮತ್ತು ನಮಗೊಂದು ಅಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೊಂದು ಆಫೀಸ್ ಕೊಡಿ, ನಾವು ಕೋಚಿಂಗ್ ಕ್ಲಾಸು ಅದು ಇದು ಚಟುವಟಿಕೆಗಳು ಇಟ್ಕೊಳ್ತಾ ಅದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ನಮ್ಮ ಹತ್ರ ಬಂದಿದ್ದು. ಈಗ ಕ್ರಿಕೆಟ್ನವರು ಬರೋದಿಲ್ಲ, ಈಗ ಯಾರು ಚೆಸ್ ಆಡೋರು ಬರ್ಬೋದು, ಯಾಕೆ ಅಷ್ಟ ಅಂತ ಆಯ್ತದು. ಕ್ರಿಕೆಟ್ ಆಡಲಿಕ್ಕೆ ಗ್ರೌಂಡ್ ಇಲ್ಲ. ಆ ಗ್ರೌಂಡನ್ನು ದೊಡ್ಡದು ಮಾಡಿದರೆ ಅದು ಏನೂ ಮಿಸ್ಯೂಸ್ ಆಗೋದಿಲ್ಲ. ಈಗಾದದ್ದನ್ನು ಸರಿ ಮಾಡಲಿ. ಆಗ ಈಗೇನು ದೊಡ್ಡ ರಂಗಮಂದಿರ ಮಾಡಿದ್ದಾರೆ, ಅದು ಮುಂದೆ ಒಂದು ದೊಡ್ಡ ವೇದಿಕೆ ಆಗ್ತದೆ ಅಷ್ಟು ಉದ್ದದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಮತ್ತೆ ಸ್ಲೋಲಿ ಒಂದೊಂದೇ ಗ್ಯಾಲರಿಗಳನ್ನು ಮಾಡ್ಕೊಂಡು ಬಂದು ಒಂದು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಅನ್ನು. ಆದರೆ ಭಟ್ರೆ ಅವರು ಹೇಳ್ತಾರೆ, ಆ ಆಫೀಸರ್ಸ್ ಕ್ಲಬ್ಗೆ ತಾವೇ ಕಟ್ ಮಾಡಿ ಕೊಟ್ಟಿದ್ದೀರಿ, ಆ ತಮ್ಮ ಅವಧಿಯಲ್ಲಿ ಅದು ಆಗಿರುವಂಥದ್ದು ಅಂತ ಹೇಳ್ತಾರೆ. ದಾಖಲೆ ತೆಗಿಲಿ ಅವರು. ಯಾವ ಕಾಲದ ನೋಡಿ, ನಮ್ಮ ನಗರಸಭೆ ಆಡಳಿತ ಇರುವಾಗ ನಾವು ನಿರ್ಣಯ ಮಾಡಿ ಕೊಡಲಿಲ್ಲ. ನಿರ್ಣಯ ಆದಂತಹದ್ದು ರೇಜು ಅವರ ಕಾಲದಲ್ಲಿ. ರೇಜು ಅವರು ನಗರಸಭೆಯ ಅಧ್ಯಕ್ಷರಾಗಿ, ನನ್ನ ಹತ್ರ ಬೇಕಾದ್ರೆ ನಿಮ್ಮ ದಾಖಲೆಯನ್ನು ತೋರಿಸ್ತೇನೆ, ನಾನು ಇವತ್ತು ಬರುವಾಗ ತರಲಿಲ್ಲ, ನನ್ನ ಹತ್ರ ಇದೆ ಅದು. ರೇಜು ಅವರು ಇದೇ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಗರಸಭೆಯ ಆಡಳಿತ ಬರುವುದಕ್ಕಿಂತ ಮೊದಲು, ಅಂದರೆ ಆಗ ಆಡಳಿತಾಧಿಕಾರಿಯಾಗಿದ್ದರು ರೇಜು ಅವರು, ಆಗ ಅವರು ನಿರ್ಣಯ ಮಾಡಿದ್ದು ನಮ್ಮ ನಗರಸಭೆಯ ನಿರ್ಣಯ. ಮತ್ತೆ ಈಗ ಯುವರಾಜರ ಅಧ್ಯಕ್ಷರಾಗಿ ಅವರು ನಿರ್ಣಯ ಮಾಡಿದ್ದು ಅಲ್ಲ, ನಾನು ಹೇಳ್ತೇನೆ, ಮಾಡಿದಂಥದ್ದು, ಅದಕ್ಕೆ NOC ಕೊಟ್ಟಂಥದ್ದು ಇದಕ್ಕೆ ಕೊಡ್ಬೋದು ಅಂತ ರೇಜು ಅವರು ನಗರಸಭೆಯ ಜಿಲ್ಲಾಧಿಕಾರಿಗಳಾಗಿದ್ದಾಗ, ನಗರಸಭೆ ಅವರು ಆಡಳಿತಾಧಿಕಾರಿಯಾಗಿದ್ದಾಗ ಅವರದ್ರಲ್ಲಿ ನಿರ್ಣಯ ಬರೆದು ಆದಂಥದ್ದು. ಆಗ ಶಾಸಕರಾಗಿ ಯಾರಾಗಿದ್ದರು, ಆ ಡೇಟ್ ತೆಗಿಲಿ ಅವರು, ಆಗ ಶಾಸಕರಾಗಿದ್ದಂಥವ್ರು
ಪ್ರಮೋದ್ ಮಧ್ವರಾಜ್ ಅವರು. ಆಗ ಆಫೀಸರ್ಸ್ ಕ್ಲಬ್ಗೆ ಅದು ಬಿಟ್ಟರೆ ಅದಕ್ಕಿಂತ ಮೊದಲು ಆಗಲಿಲ್ಲ. ನಾವಿರುವಾಗ ಆಫೀಸರ್ಸ್ ಕ್ಲಬ್ನ ವಿಚಾರವೇ ಇರಲಿಲ್ಲ. ಆಗ ಆ ವಿಚಾರವೇ ಇಲ್ಲ. ಅಲ್ಲಿ ನಮಗೆ ದೊಡ್ಡ ಗ್ರೌಂಡ್ ಇದ್ದ ಯೋಚನೆ ಇದ್ದದ್ದು. ಆಮೇಲೆ ಏನಾಯ್ತು, ನಾವು ಯಾರು ಅಧಿಕಾರದಲ್ಲಿ ಇರಲಿಲ್ಲ. ಈಗದ ಶಾಸಕರು ಅದರ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ. ಅವ್ರು ಖಾಲಿ BPL ಕಾರ್ಡನ್ನು ಪಂಚಾಯತ್ಗೆ ಹೋಗಿ ಹಂಚೋದ್ರಲ್ಲಿ ಲೀನಾದ್ರು ಬಿಟ್ರೆ, ನಾವು ತಂದಂಥ ಅಭಿವೃದ್ಧಿಯ ಕೆಲಸಗಳು 30 ಕೋಟಿ ರೂಪಾಯಿಯ ನಾವು ತಂದದ್ದು ಟೆಂಡರ್ ಆಗಿ ವರ್ಕೌಟ್ ಆಡಿ ರೆಡಿ ಇತ್ತು. ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೋಡಿ ಅಲ್ಲಿ ನಮ್ಮ ನೀವು ನಾನು ಹೇಳ್ತಾ ಹೋದ್ರೆ ನೆನಪಾಗಲ್ಲ. ಅವರ ಹಾಗೆ ಯಾಕೆ ಹೇಳ್ತೀರಾ? ಅವರು 15-16ನೇ ಸಾಲಿನ ಆಯವ್ಯಯದಲ್ಲಿ ಸುಮಾರು 12 ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರ 20.35 ಕೋಟಿಯ ಮಂಜೂರನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಅವರ ಅವಧಿಯಲ್ಲಿ ಯಾವುದು ಬಿಡುಗಡೆ ಆಗಲಿಲ್ಲ ಅಂತ ಹೇಳಿ ಇಷ್ಟವರೆಗೆ ಆಗಲಿಲ್ಲ. ಈಗೆಲ್ಲ ಭರವಸೆಯಲ್ಲಿ ಬಹಳ ಇದೆ. ಇವರು ಶಾಸಕರ ಭರವಸೆ ನೋಡಿದ್ರೆ ನಮಗೆ ನಂದನವನ ಆಗ್ತದೆ ಉಡುಪಿ. ಆದರೆ ಕಾರ್ಯರೂಪಕ್ಕೆ ಯಾವುದು ಬರಲಿಲ್ಲ. ಇಷ್ಟವರೆಗೆ ಅವ್ರು ಯಾವುದಾದ್ರು ಶಿಲಾನ್ಯಾಸ ಮಾಡಿದ್ರೆ, ಯಾವುದಾದ್ರೂ ಉದ್ಘಾಟನೆ ಮಾಡಿದ್ರೆ, ನಾನು ಶಾಸಕನಾಗಿದ್ದಾಗ ಅನುದಾನ ತಗೊಂಡು ಬಂದದ್ದನ್ನೇ ಮಾಡಿದ್ದು. ಇವತ್ತು ರೈಲ್ ಬಿಟ್ಟು ಹೋಗ್ತಾರೆ ಅವ್ರು. ಏನು ಅಂದ್ರೆ 30 ಕೋಟಿ ರೂಪಾಯಿ ಅನುದಾನ ನಗರಾಭಿವೃದ್ಧಿ ಇದು ನಗರೋತ್ಥಾನದ್ದು ನಾನಿರುವ ತಂದದ್ದು. ಸ್ವಾಮಿ ಅವ್ರೇನು ಹೇಳೋದು ಅಂದ್ರೆ, ಬಿಡುಗಡೆ ನಾನು ಮಾಡೋದು. ಬಿಡುಗಡೆ ಯಾರು ಮಾಡ್ಲಿಕ್ಕಲ್ಲ, ಅದು ಇಂಜಿನಿಯರ್ಸ್ ಮಾಡ್ತಾರೆ. ಕೆಲಸ ಆದಾಗೆ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ. ಬಟ್ ಇವರಾದ್ಮೇಲೆ ಎಲ್ಲಿ ಬಂದಿದೆ? ಇವರು ಅಜ್ಜರಕಾಡಿನ ಈಜುಕೊಳಕ್ಕೂ ಕೂಡ 85 ಲಕ್ಷ ಅಭಯ್ ಚಂದ್ರ ಜೈನ್ ಅವರು ಬಿಡುಗಡೆ ಮಾಡಿದ್ದು ನೀವು ಮಾಡಿದಲ್ಲ? ಬಿಡುಗಡೆ ಹೌದು, ಸ್ಯಾಂಕ್ಷನ್ ನಾವು ಮಾಡಿದ್ದು ಅದಕ್ಕೂ. ನೋಡಿ ಆ ಕಾಲದ ನಿಮ್ಗೆ ಗೊತ್ತಿರ್ಬೋದು, ಸದಾನಂದ ಗೌಡರಿಂದ ಶಿಲಾನ್ಯಾಸ ಮಾಡಿದ್ದೆವು. 25 ಮೀಟರ್ನದ್ದು ಈಜುಕೊಳವನ್ನ ಮಂಜೂರು ಮಾಡಿದ್ರು. ನಾನು ಹೇಳಿದೆ 25 ಮೀಟರ್ ನಮ್ಗೆ ಬೇಡ, ನಮ್ಗೆ 50 ಅಂದ್ರೆ ನೋಡಿ ಆ ಜಾಗನ ನಾವು ಉಳಿಸ್ಕೊಳ್ಬೇಕು ಅಂತ. ಇಲ್ದಿರೆ ಬೇರೆ ಆಫೀಸ್ ನಿಮ್ಮ ಲೀಗಲ್ನವರದ್ದು ಇವರದ್ದು ನಮ್ಮ ಜಡ್ಜಿನವರ ಇದಾಗ್ತಿತ್ತು, ಎಂಥದ್ದು ಕ್ವಾರ್ಟರ್ಸ್ ಆಗ್ತದೆ ಅಂತ ಹೇಳ್ಕೊಂಡು ನಾವು ಕೂಡಲೇ ಮಾಡಿದ್ದು ಶಿಲಾನ್ಯಾಸ. ಆಮೇಲೆ ನಾವು ಹೇಳಿದ್ದು ನಮ್ಮ ಕೂಡ ಈಜುಕೊಳ ಸ್ಯಾಂಕ್ಷನ್ ಮಾಡಿದ ನನ್ನ ಕಾಲದಲ್ಲಿ ದಾಖಲೆ ನೋಡಿ 25 ಮೀಟರ್ ಅನ್ನ ಮಾಡಿದ್ರು. ನಾನು ಹೇಳಿದೆ 25 ಮೀಟರ್ ನಮ್ಗೆ ಬೇಡ, ಅದು ಯಾರಾಗಾದ್ರು ಮೋಜಿಗೋಸ್ಕರ ಅಥವಾ ಯಾರು ಈಗ ಕಲೀಲಿಕ್ಕೆ ಬೇಕಾದವ್ರಿಗೆ ಬಿಟ್ರೆ ಒಂದು ಸ್ಪರ್ಧೆ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ 50 ಮೀಟರ್ ಬೇಕು, ನಾನು ವಾಪಸ್ ಕಳಿಸಿದೆ. ಆಗ ನಮ್ಮ ಅವಧಿ ಮುಗಿತು. ಇವ್ರು ಬಂದು ಪುನಃ ಅದೇ 25 ಮೀಟರ್ ಅನ್ನ ಬಂದು ತಾನು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಹೇಳ್ತಾರೆ ಈಗ ನಗರಾಭಿವೃದ್ಧಿಗೆ ನಗರೋತ್ಥಾನದಿಂದ ನೀವು 3.60 ಕೋಟಿ ಏನು 6.0 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದು ಹೌದು. ಆದರೆ ನಿಮ್ಮ ಬೊಕ್ಕಸದಲ್ಲಿ ಹಣ ಇರಲಿಲ್ಲ, ಬರಿದಾಗಿತ್ತು. ಈಗ ಅದನ್ನು ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿ ನಮ್ಮ ಅವಧಿಯಲ್ಲಿ ಬಿಡುಗಡೆ ಮಾಡಿದ್ದೇವೆ. ಸ್ವಾಮಿ, ಇದು ಒಬ್ಬ ಶಾಸಕನಾದವನು ಇಂಥ ಒಂದು ಏನು ಗೇಲಿ ಮಾಡುವಂಥ ಮಾತು ಯಾರಾದರೂ ಸ್ವಲ್ಪ ಇನ್ನೊಮ್ಮೆ ಯಾರ ಮಾಜಿ ಶಾಸಕರುಗಳು ಅಥವಾ ಯಾರಾದರೂ ಸ್ವಲ್ಪ ಸರ್ಕಾರ ಮಟ್ಟದ ಕೆಲಸದ ಗೇಲಿ ಮಾಡ್ಬೋದು. ಒಂದು ಟೆಂಡರ್ ಕರಿಬೇಕಾದ್ರೆ ದುಡ್ಡು ಇಲ್ಲದೆ ಯಾವುದಾದ್ರು ಹಣಕಾಸಿನ ನಿಗದಿ ಮಾಡದೆ ಟೆಂಡರ್ ಕರೀಲಿಕ್ಕೆ ಆಗುದಿಲ್ಲ. ಏನು 1 ಲಕ್ಷ 2 ಲಕ್ಷ ಅಲ್ಲ, ಏನು ಅಡ್ವಾನ್ಸ್ ಇವರೆಲ್ಲ ಅಡ್ವಾನ್ಸ್ ವರ್ಕ್ ಮಾಡಿದಲ್ಲ ಆ ಥರ ಅಲ್ಲ. 30 ಕೋಟಿ ರೂಪಾಯಿಯ ಕೆಲಸಗಳನ್ನ ಟೆಂಡರ್ ಕರಿಬೇಕಾದ್ರೆ ಅದಕ್ಕೆ ಬಜೆಟ್ ಅಲೋಕೇಶನ್ಸ್ ಇರಬೇಕು, ಅದಕ್ಕೊಂದು ಹೆಡ್ ಇಡಬೇಕು. ಆ ಹಣವನ್ನ ನಿಗದಿ ಮಾಡಿದ ಮೇಲೆ ಮಾತ್ರ ಟೆಂಡರ್ ಕರೀಲಿಕ್ಕೆ ಆಗೋದು. ಈಗ ನೀವು ಒಂದು ಬಜೆಟ್ ಮಾಡ್ತಾರೆ. ಬಜೆಟ್ ಅಂದ್ರೆ ಏನು? ಈಗ 1 ಲಕ್ಷ ಕೋಟಿಯ ಬಜೆಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಮಾಡಿದ್ರು. ಅದು 1 ಲಕ್ಷ ಕೋಟಿ ಚಿಲ್ಲರೆ ಮಾಡಿದ್ರು. ಈಗ ಹಾಗಿದ್ರೆ ಎಲ್ಲ ಅವರು ಬಕ್ಕಸಲ್ಲಿ ಇಟ್ಕೊಂಡು ಮಾಡಿದ್ದ? 14-15 ಸಾಲಕ್ಕೆ ನಮಗೆ 1 ಲಕ್ಷ ಕೋಟಿ ನಮ್ಗೆ ಆದಾಯ ಬರ್ತದೆ. ಅದರಲ್ಲಿ ಈ ಹೆಡ್ಗೆ ಇಷ್ಟಿಷ್ಟು ಇರ್ತವೆ ಅಂತ ಹೇಳಿ ಮಾಡೋದು. ಅದರ ಪ್ರಕಾರ ಪ್ರೋಗ್ರಾಮ್ ಅನ್ನ ಕೊಡ್ತಾರೆ, ಆ ಪ್ರಕಾರ ಟೆಂಡರ್ ಕರೆಯೋದು. ಆ ವರ್ಷದಲ್ಲಿ ಟ್ಯಾಕ್ಸ್ಗಳು ಕಲೆಕ್ಷನ್ ಆದಾಗ ಅದಕ್ಕೆ ಬಿಡುಗಡೆ ಆಗ್ತದೆ. ಇದೆಲ್ಲ ಪ್ರೊಸೀಜರ್ಸ್ ಗೊತ್ತಿದ್ದವರಿಗೆ ಆಗ್ಬೋದು. ಇವರು ಯಾರನ್ನೋ ಜನರನ್ನು, ಉಡುಪಿಯ ಜನ ಅಷ್ಟು ಸುಲಭದಲ್ಲಿ ಮಂಗ ಮಾಡ್ಲಿಕ್ಕೆ ಆಗುದಿಲ್ಲ. ಟೆಂಡರ್ ಕರಿಬೇಕು ಅಂತಾದ್ರೆ ದುಡ್ಡು ಇಲ್ಲದೆ ಟೆಂಡರ್ ಕರೀಲಿಕ್ಕೆ ಆಗಲ್ಲ. ಇದು ಬಹಳ ಸ್ಪಷ್ಟ. ದುಡ್ಡು ಅಥವಾ ಹಣಕಾಸು ನಿಗದಿ ಇಟ್ಟರೆ ಮಾಡಬೇಕಾದ್ದು. ಹಾಗಾಗಿ ನಮ್ಮ ಕಾಲದಲ್ಲಿ ಯಾವುದು ಟೆಂಡರ್ ಆಗಿದೆ ಅದಕ್ಕೆಲ್ಲವೂ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿಕೊಂಡೇ ನಾವು ಟೆಂಡರ್ ಕರೆದಿದ್ದೇವೆ. ಇದಕ್ಕೂ ಹಣಕಾಸಿನ ವ್ಯವಸ್ಥೆ ಮಾಡಿ, ಇದಕ್ಕೆ ಹಣಕಾಸಿನ ತೊಂದರೆ ಅಲ್ಲ. ಇದಕ್ಕೆ ಇವರಿಗೆ ಸರಿಯಾಗಿ ಇವರು ಅದನ್ನು ಫಾಲೋಅಪ್ ಮಾಡಲಿಲ್ಲ, ಇವರು ಅದರ ವಿಷಯಕ್ಕೆ ಹೋಗಲಿಲ್ಲ. ಏನು ಅಲ್ಲಿ ಒಂದು ಕ್ರೀಡಾಂಗಣ ಆಗ್ತಾ ಇದೆ, ಅದಕ್ಕೆ ಏನು ಅಂತ ಹೇಳುವಂಥದ್ದು ಇವತ್ತಿನವರೆಗೆ ಅವ್ರು ಹೋಗಲಿಲ್ಲ. ಮೊನ್ನೆ ಒಂದು ದಿವಸ ಹೋಗಿ ಅಲ್ಲಿ ಅದೇ ಇದರಲ್ಲಿ ಹೋಗಿ ಬಿಸ್ಕುಟ ಮಡೆ ತಿಂದು ಬಂದಿದ್ದಾರೆ ಇವರೆಲ್ಲ. ನನಗೆ ಗೊತ್ತಿದೆ, ನಾನು ಅದನ್ನು ಫಾಲೋಅಪ್ ಮಾಡ್ತಾರೆ. ನಗರಸಭೆಯ ಇವರು ಶಾಸಕರು ಅಧ್ಯಕ್ಷರುಗಳೆಲ್ಲ ಹೋಗಿ ಅದೇ ಕೊಳಪೆ ಮಧ್ಯೆಯಲ್ಲಿ ಶಿರಾ ಮತ್ತೆ ಬಿಸ್ಕುಟ ಮಡೆ ತಿಂದು ಬಂದಿದ್ದಾರೆ. ಎಲ್ಲ ಒಂದು ಸಮಿತಿ ಮಾಡೋದಂತೆ. ಏನು ಸಮಿತಿ ಮಾಡಿದ ಮೇಲೂ ಏನೂ ಆಗಲಿಲ್ಲ, ಹಾಗೇ ಇದೆ. ಸಮಿತಿ ಗಿಮಿತಿ ಎಲ್ಲ ಆಮೇಲೆ ಮಾಡಿ ಶುರುವಿಗೆ ಆ ರಸ್ತೆ ಹಿಂದೆ ಹಾಕಿ. ನನ್ನದು ಇವತ್ತು ಶಾಸಕರ ಹತ್ರ ಆಗ್ರಹ ಏನು ಅಂದ್ರೆ, ನೀವು ಯಾವ ಒತ್ತಡಕ್ಕೆ ಮನಿಬೇಡಿ. ಯಾರ್ದು ಖಾಸಗಿಯವರದ್ದು ಜಾಗ ಆದ್ರೆ ಎಕ್ವಿಷನ್ ಮಾಡಿ, ಆಚೆಯಲ್ಲಿ ಏನು ಆಚೆ ಬದಿಯಲ್ಲೂ ಸ್ವಲ್ಪ ಖಾಸಗಿ ಜಾಗ ಎಕ್ವಿಷನ್ ಮಾಡಿ, ಏನು ತೊಂದರೆ ಇಲ್ಲ. ಸರ್ಕಾರದ ಒಳ್ಳೆಯ ಕೆಲಸಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಜನರಿಗೆ ಬೇಜಾರಾಗ್ತದೆ. ನಾವು ಅದಕ್ಕೆ ತಯಾರಿರ್ಬೇಕು. ಈಗ ನಾವು ಕಲ್ಸಂಕ ರಸ್ತೆ ಅಗಲ ಮಾಡುವಾಗ, ಗುಂಡಿ ರಸ್ತೆ ಮಾಡುವಾಗ ಸ್ವಲ್ಪ ಜನರಿಗೆ ಬೇಜಾರಾಗಿದೆ. ಆದ್ರೆ ಇವತ್ತೆಷ್ಟು ಒಳ್ಳೆ ರಸ್ತೆ, ಆಗ ನಾವು ಜನರಿಗೆ ಬೇಜಾರಾಗ್ತದೆ ಅಂತ ನಾವು ಭೂಸ್ವಾಧೀನ ಮಾಡದೇ ಇಟ್ಕೊಳ್ತಿದ್ರೆ ಆ ರಸ್ತೆ ಇನ್ನೂ 18 ಫೀಟೇ ಇರ್ತಿತ್ತು. ಇಲ್ಲಿಯೂ ಇದು ಒಳ್ಳೇದಾಗಬೇಕಾದ್ರೆ ನೀವು ಒಂದು ದಿಟ್ಟವಾದಂತಹ ಕ್ರಮವನ್ನ ಮಾಡಿ ನಾನು ಶಾಸಕರಿಗೆ ಹೇಳುವಂತಹದ್ದು, ಆ 20 ಸೆನ್ಸ್ ಖಾಸಗಿಯವರದ್ದು ಭೂಸ್ವಾಧೀನ ಮಾಡ್ಕೊಳ್ಳಿ.
ಆಫೀಸರ್ಸ್ ಕ್ಲಬ್ಬಿನದ್ದು ವಾಪಸ್ ತಕೊಳ್ಳಿ, ಮತ್ತು ಪುನಃ ಆಚೆಯಲ್ಲಿ ಖಾಸಗಿಯವರದ್ದು ಜಾಗ ಸಿಗ್ತದೆ, ಏನು ಟೆಂಟ್ಗಳಿದೆ ಅಲ್ಲ ಅದು ಖಾಸಗಿ ಜಾಗ, ಅದನ್ನು ಅಕ್ವಿಷನ್ ಮಾಡಿ. ನಮ್ದು ಯೋಜನೆ ಇದ್ದದ್ದು ಅದು. ಮತ್ತೆ ರಸ್ತೆಯನ್ನು ಸೈಡಲ್ಲಿ ತಗೊಂಡೋಗಿ ಭಾಳ ಬ್ಯೂಟಿಫುಲ್ ಕ್ರೀಡಾಂಗಣಕ್ಕೆ ಜಾಗ ಸಿಗ್ತದೆ. ಕ್ರೀಡಾಂಗಣಕ್ಕೆ ಜಾಗ ಸಿಕ್ಕಿದ್ರೆ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನವರು ಹುಡುಕ್ತಾ ಇದ್ದಾರೆ, ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಮಾಡಲಿ ಅವರು. ಅವರಿಗೆ ನಾವು ಲೀಸಲ್ಲಿ ಜಾಗ ಕೊಡಲಿ, ಅಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಆಗಲಿ, ಕಂಡೀಷನ್ ಆಗಲಿ, ಸಾರ್ವಜನಿಕ ಮೈದಾನಕ್ಕೂ ಅವಕಾಶ ಕೊಡಬೇಕು. ಬೇಡ, ಅದು ಬೇಡದಿದ್ರೆ ಸರ್ಕಾರದಿಂದ ದುಡ್ಡು ತಗೊಂಡು ಬಂದು ಒಂದು ಒಳ್ಳೆ ಕ್ರೀಡಾಂಗಣ ಮಾಡಲಿ, ಅಟ್ಲೀಸ್ಟ್ ಜಾಗ ಉಳಿಸ್ಕೊಳ್ಳಿ. ಇವರು ಜಾಗವನ್ನು ಅರ್ಧದಲ್ಲಿ ಕಟ್ಟು ಮಾಡಿ ಇವತ್ತು ನನಗೆ ಬೇಜಾರು. ಮತ್ತೆ ಆ 3.5 ಕೋಟಿ ರೂಪಾಯಿ ಹಾಳಾಗಿದೆ, ಅದು ಉಪಯೋಗ ಆಗ್ತಾ ಇಲ್ಲ, ಹಾಳದ್ದಲ್ಲ, ಅದು ಉಪಯೋಗ ಆಗ್ತಾ ಇಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಮಾಜಿ ಶಾಸಕರಾಗಿದ್ದೀರಿ, ನಿಮ್ಮ ನಂತರ ಮತ್ತೊಬ್ಬರು ಚುನಾವಣೆಗೆ ನಿಂತರು, ನಿಮ್ಮ ಪಕ್ಷದಿಂದ ಏನೂ ಆಗಲಿಲ್ಲ, ಇಡೀ ರಾಜ್ಯದ ಪರಿಸ್ಥಿತಿ ಆಗೋ ಸರಿ ಇರಲಿಲ್ಲ. ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡೋದಾದರೆ, ತಮ್ಮ ಹಲವಾರು ಯೋಜನೆಗಳನ್ನು ಅವರು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾದರೆ ತಮ್ಮ ಮಾರ್ಗದರ್ಶನವು, ತಮ್ಮ ಸಹಾಯ ಕೂಡ ಅವರಿಗೆ ಅಗತ್ಯ ಇದೆ. ನೀವು ಎಲ್ಲೋ ಒಂದು ಕಡೆಯಲ್ಲಿ ಅವರ ವಿರೋಧಿಯ ಹಾಗೆ ಪ್ರತಿ ಬಾರಿ ಕೂಡ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಕಚೇರಿಗಳಲ್ಲಿ ಲಂಚಾವತಾರ ಹೆಚ್ಚಾಗಿದೆ, ಇವರು ಬಂದ ನಂತರ ಹೆಚ್ಚಾಯಿತು ಅಂತ ಒಮ್ಮೆ ಹೇಳಿಕೆಯನ್ನು ಕೊಟ್ರಿ. ಈ ರೀತಿ ಹಲವಾರು ಅವರ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ದೀರಿ. ಯಾಕೆ ನೀವು ಇಡೀ ಒಂದು ಉಡುಪಿಯ ಅಭಿವೃದ್ಧಿಯ ಚಿಂತನೆಯಲ್ಲಿ, ಅಭಿವೃದ್ಧಿಯ ದಿಶೆಯಲ್ಲಿ ನೀವು ಯಾಕೆ ಅವರೊಂದಿಗೆ ಸೇರಿ ಕೆಲಸ ನಾನು ಖಂಡಿತವಾಗಿಯೂ ತಯಾರಿದೆ. ಇವತ್ತಿನವರೆಗೆ ನೋಡಿ, ನಾನು ಶಾಸಕನಾಗ ನಿಮ್ಮಲ್ಲಿ ಪ್ರತಿ ಬಾರಿ ಚರ್ಚೆ ಬರೋದಿದೆ, ಇದು ನನ್ನ ಅವಧಿಯಲ್ಲಿ ಬಿಡುಗಡೆ ಆದಂತ ಅನುದಾನ ಅಲ್ಲ, ಇವರು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು, ಇವರು ಬಿಡುಗಡೆ ಮಾಡಿದ್ರು. ಅಲ್ಲ, ಒಂದು ಈಗ ಇಷ್ಟೆಲ್ಲ ನಾವಾದ್ಮೇಲೆ ಅಭಿವೃದ್ಧಿಯ ಕೆಲಸಗಳು ನಮ್ಮ ಕಾಲದಲ್ಲಿ ಅದನ್ನು ಇವರು ಉದ್ಘಾಟನೆ ಮಾಡಿದ್ರು. ಒಂದು ಸೌಜನ್ಯಕ್ಕೆ ಒಂದು ಆಹ್ವಾನ ಪತ್ರಿಕೆ ಕಳಿಸುವಂತಹದ್ದು ಮಾಡಲಿಲ್ಲ. ನಾನು ಶಾಸಕನಾಗುವಾಗ 2004ರಲ್ಲಿ ಸಭಾಪತಿಯವರು ಹಿಂದಿನ ಶಾಸಕರಾಗಿದ್ದರು. ಅವ್ರ ಕಾಲದಲ್ಲಿ ಆದಂತ, ಅದು ನಿಮಗೆ ಇನ್ವಿಟೇಷನ್ ತೆಗೆದು ನೋಡಿ, ಮಹಿಳಾ ಕಾಲೇಜ್ ಅವ್ರ ಕಾಲದಲ್ಲಿ ಆದಂತ ಕಟ್ಟಡ, ಅಂದ್ರೆ ಸ್ಯಾಂಕ್ಷನ್ ಆದಾಗ 1 ವರ್ಷದ ಮೇಲೆ ಆದದ್ದು. ನಾನು ಹೇಳ್ಬೋದಿತ್ತು ಅದು ಬಿಡುಗಡೆ ಮಾಡಿದ್ ನಾವು ಅಂತ. ನಾವು ಅವರನ್ನು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಹಾಕಿ ಅವರನ್ನು ಆಹ್ವಾನ ಮಾಡಿದ್ದೇವೆ. ತೆಂಕನೂರು ಕಾಲೇಜ್ ಅಂದ್ರೆ ಇಲ್ಲೆಲ್ಲಿ ರಸ್ತೆಗಳು ಯಾವುದೆಲ್ಲ ಅವರದ್ದಾಗಿದ ಹಿಂದಿನ, ಯಾಕಂದ್ರೆ ಅವ್ರದ್ದು ನೋಡಿ, ಯಾರದ್ದೇ ಶಾಸಕರಾಗ್ಬೋದು, ನಾಳೆ ಅವರದ್ದೊಂದು ಕೊಡುಗೆ ಇರ್ತದೆ, ಸುಮ್ಮನೆ ಆಗೋದಿಲ್ಲ, ಸ್ಯಾಂಕ್ಷನ್ ಅದರಷ್ಟಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಅದು ಮಾಡಲಿಲ್ಲ. ಅದಕ್ಕೆ ನಾನೊಬ್ಬ ಇದಾಗಿ ನಾನು ಪ್ರತಿರೋಧವನ್ನು ಮಾಡಲಿಲ್ಲ, ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ಬಿಟ್ಟರೆ ಏನು ಮಾಡಲಿಲ್ಲ. ಮತ್ತೆ ದೇವರು ನಡೆಸಿ ಇವತ್ತಿನವರೆಗೆ ಈ ಯಾವುದೇ ಅಭಿವೃದ್ಧಿ ಕೆಲಸಗಳಲ್ಲಿ ಒಂದು ಚಿಂತನೆಯನ್ನು ನನ್ನ ಹತ್ರ ಕೇಳ್ತೀನಿ, ನಾನು ಖಂಡಿತವಾಗಿಯೂ ಅವರಿಗೆ ಸಹಕರಿಸಲಿಕ್ಕೆ, ನನ್ನ ಸಲಹೆಯನ್ನು ಕೊಡಲಿಕ್ಕೆ ನಾನು ಖಂಡಿತವಾಗಿ ಸಿದ್ಧ ಇದ್ದೆ. ಬಟ್ ಅವರು ಅದನ್ನು ಅಪೇಕ್ಷೆ ಪಡಲಿಲ್ಲ. ಆದರೆ ಇಲ್ಲಿ ಹಾಳಾಗುವಾಗ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ. ಉಡುಪಿ ವಿಧಾನಸಭಾ ಕ್ಷೇತ್ರ ಅನ್ಯಾಯ ಆಗ್ತಾ ಇದೆ ಇವತ್ತು. ಅದು ನನಗೆ ಬೇಸರ ಆಗ್ತಾ ಇದೆ. ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆ ನಾನು ನಿಮಗೆ ದಾಖಲೆಯ ಪ್ರಕಾರ ಹೇಳಬೇಕಾ? PG ಸೆಂಟರ್ ನಮ್ಮ ಕೊಳಲ್ಗಿರಿಯಲ್ಲಿ ಆಗಬೇಕಿತ್ತು, ಅರ್ಹತೆ ಇಲ್ಲ. PG ಸೆಂಟರ್ ಬಗ್ಗೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲಿ ಏನೋ ಪ್ರಕಟಣೆ ಬಂತು, ಅದು ಏನು ಸಮಸ್ಯೆ ಅನ್ನೋದು ನೋಡಿ. PG ಸೆಂಟರ್ನ ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಕಾಲದಲ್ಲಿ. ನೀವು ಮತ್ತೆ ಪುನಃ ಅದನ್ನೇ ಹೇಳ್ತೀವಿ, ನಮ್ಗೆ ದಾಖಲೆ ಇದೆ. VS ಆಚಾರ್ ಹತ್ರ ನಾವು PG ಸೆಂಟರ್ನ ಕೇಳ್ಕೊಂಡು ಸ್ಯಾಂಕ್ಷನ್ ಮಾಡಿಸಿದೆವು. 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಯಿತು. ಇನ್ನು ಬಿಡುಗಡೆ ಆದ್ಕೊಂಡು ಎಲ್ಲಿ ಮಾಡಬೇಕು ಅಂತ ಬಂದಾಗ VS ಆಚಾರ್ ತೀರಿ ಹೋದರು. ಉನ್ನತ ಶಿಕ್ಷಣ ಸಚಿವರಾಗಿ CT ರವಿ ಅವರು, ಅವ್ರ ಹತ್ರ ನಾನು ತುಂಬ ಸತಿ ಹೋಗಿ ಇದಕ್ಕೆ ಒಳ್ಳೆ ಜಾಗ ನೋಡಿ, ಒಂದು 90 ಎಕರೆ ಜಾಗ ಸರ್ಕಾರಿ ಜಾಗ ಇದೆ ಕೊಳಲ್ಗಿರಿಯಲ್ಲಿ, ಇದರಲ್ಲಿ 30 ಎಕರೆಯನ್ನು ಕೊಡೋಣ. ಅಲ್ಲಿ ಒಂದು ಪೊಲೀಸ್ ಅಕಾಡೆಮಿಗೆ ಒಂದು 20 ಎಕರೆ, ಇದಕ್ಕೊಂದು 30 ಎಕರೆ. ಪೊಲೀಸ್ ಅಕಾಡೆಮಿಗೆ ಆಗಲೇ ನಾವಿರುವಾಗಲೇ ಕೊಟ್ಟಿತ್ತು. ಇವತ್ತೇನೋ ಅವ್ರ ಪತ್ರಿಕೆಯಲ್ಲಿ ನೋಡಿದೆ, ಪೊಲೀಸ್ ಅಕಾಡೆಮಿ ಮಾಡ್ತಾರೆ, ಅದಕ್ಕೆ ನಾವಿರುವಾಗಲೇ ಜಾಗ ಕೊಟ್ಟಾಗಿತ್ತು. ಇನ್ನು 30 ಎಕರೆಯನ್ನು ಇದಕ್ಕೆ ಕೊಡೋಣ ಅಂತ CT ರವಿ ಅವರನ್ನು ಬೆಂಗಳೂರಿಂದ ಬರ್ಲಿಕ್ಕೆ ಹೇಳಿ, ಮಂಗಳೂರು ಯೂನಿವರ್ಸಿಟಿಯಲ್ಲ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು, ರೇಜು ಅವರನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಜಾಗ ತೋರಿಸಿ ಖುಷಿಯಾಗಿ ಅಲ್ಲಿ ಮಾಡೋದು ಅಂತ ನಿರ್ಣಯ ಆಗಿತ್ತು. ಪುನಃ ಅದೇ ರೀತಿ ನಮ್ಮ ಅವಧಿ ಮುಗೀತು, ಸರ್ಕಾರ ಹೋಯಿತು. ಅಲ್ಲೇ ಆಗಬೇಕಿತ್ತು. ಚುನಾವಣೆಯಲ್ಲಿ ಸೊರಕೆಯವರು ಕಾಪುದ ಶಾಸಕರಾದರು, ಇವರು ಇಲ್ಲಿ ಶಾಸಕರಾದರು, ಸೊರಕೆಯವರು ಉಸ್ತುವಾರಿ ಸಚಿವರಾದರು. ಸೊರಕೆಯವರು ಮಾಡಿದಂಥ ಕೆಲಸ ಏನು ಅಂದರೆ, ಈ PG ಸೆಂಟರನ್ನು ತಗೊಂಡು ಹೋಗಿ ಬೆಳಪ್ಪು ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ನೋಡಿ, ಅವರು ಯೋಚನೆ ಮಾಡಬೇಕಿತ್ತು. ಅವರು ಕೇವಲ ಕಾಪುಗೆ ಮಾತ್ರ ಉಸ್ತುವಾರಿ ಸಚಿವರಲ್ಲ, ಅವರು ಜಿಲ್ಲೆಗೆ ಉಸ್ತುವಾರಿ ಸಚಿವರು. ಈ ಜಿಲ್ಲೆಗೆ ಉಪಯೋಗ ಆಗುವಂತ PG ಸೆಂಟರ್ ಆಗಿ ಮಾಡಬೇಕಿತ್ತು. ಹೋಗಿ ಬೆಳಪ್ಪಿಗೆ ಮಾಡಿದ್ರು. ಬಹಳ ದೊಡ್ಡ ಅವ್ರ ಮೇಲೆ ಆಪಾದನೆ ಮಾಡ್ಲಿಕ್ಕಿಲ್ಲ. ಪ್ರತಿಯೊಬ್ಬರು ನನಗೆ ಹೇಳಿದಾಗೆ ಶಾಸಕರಿಗೆ ಅವ್ರದ ಕ್ಷೇತ್ರದ ಬಗ್ಗೆ ಒಲಮೆ ಇರಬೇಕು. ಅವರ ಕ್ಷೇತ್ರಕ್ಕೆ ತಗೊಂಡೋದು ಒಂದು ರೀತಿಯಲ್ಲಿ ಅವ್ರು ಯಶಸ್ವಿ ಆದ್ರು. ಬಟ್ ನಮ್ಮ ಶಾಸಕರು ಮಾತ್ರ ವೈಫಲ್ಯರಾದ್ರು. ನಮ್ಮ ನೋಡಿ, ಅರ್ಹತೆಯ ದೃಷ್ಟಿಯಿಂದ ನಾನು ನಿಮ್ಗೆ ಹೇಳ್ತೇನೆ, ಬೈಂದೂರಿಂದ ಒಬ್ಬ ಸ್ಟೂಡೆಂಟ್ ಬರಬೇಕು, ಹೆಬ್ರಿಯಿಂದ ಬರಬೇಕು. ಅವ ಯಾವ್ದು ಹತ್ರ? ಕೊಳಲ್ಗಿರಿ ಆದ್ರೆ ಮಿಡ್ಲ್ ಆಫ್ ದ ಡಿಸ್ಟ್ರಿಕ್ಟ್ ಆಗ್ತಿತ್ತು. ಕೊಳಲ್ಗಿರಿಯ ಜಾಗವು ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟರ್ ದೂರ ಇದ್ದದ್ದು. ಒಳ್ಳೆ ಜಾಗ, ಪ್ರಶಾಂತವಾದಂಥ ಜಾಗ. ನೀವು ಬೈಂದೂರ್ನವ ಉಚ್ಚಿಲಕ್ಕೆ ಇಳಿದು, ಉಚ್ಚಿಲದಿಂದ 15 ಕಿಲೋಮೀಟರ್ ಒಳಗೆ ಹೋಗಿ ಬೆಳಪ್ಪುಗೆ ಹೋಗಿ PG ಸೆಂಟರ್ಗೆ ಹೋಗುದು ಅಂದ್ರೆ ಅವನಿಗೆ ಮಂಗಳೂರು ಯೂನಿವರ್ಸಿಟಿ ಹೋಗುದು. ಕೊಳಲಗಿರಿ ಹತ್ತಿರ ರಘುಪತಿ ಭಟ್ ಅವರ ಸಹಚರರ ಒಂದಷ್ಟು ಜಾಗಗಳಿವೆ, ಹಾಗಾಗಿ ಅವರು ಲಾಬಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ದು ಜಾಗವೇ ಇಲ್ಲ ಅಲ್ಲಿ, ದೇವ್ರ ನಡೆಸಿ ಅವ್ರದೇ ಜಾಗ ಇರೋದು. ಯಾರ್ದು? ಪ್ರಮೋದ್ ಮಧ್ವರಾಜ್ ಮನೆ ಅಲ್ಲಿ ಹತ್ರ ಬರೋದು. ಏನೋ ಒಳ್ಳೇದಾಯ್ತು, ಅವರಿಗೆ ಒಳ್ಳೇದಾಗ್ತದೆ. ಆದ್ರೆ ನಮ್ಮ ಶಾಸಕರು ಮೌನ ವಹಿಸಿದ್ರಿಂದ
ವಿನಯ್ ಕುಮಾರ್ ಸೊರಕೆ ಅವರು ಯಶಸ್ವಿ ಆದರು. ಒಂದು ರೀತಿಯಲ್ಲಿ ಅವರನ್ನು ನಾವು ಅವ್ರು ಗ್ರೇಟ್ ಅಂತ ಹೇಳಬೇಕು ಒಂದು ರೀತಿಯಲ್ಲಿ. ಯಾಕಂದರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರು ತಪ್ಪು, ಆದರೆ ಕಾಪು ಶಾಸಕರಾಗಿ ಅವ್ರ ಕ್ಷೇತ್ರಕ್ಕೆ ಅವರ ಜನರಿಗೆ ಒಂದಷ್ಟು ನ್ಯಾಯ ಒದಗಿಸಿದ್ರು. ಇನ್ನು ಡೆವಲಪ್ ನೋಡಿ, PG ಸೆಂಟರ್ ಮಾತ್ರ ಅಲ್ಲ, ನಾಳೆ ಜ್ಞಾನ ಆಯೋಗದಿಂದ ರಿಪೋರ್ಟ್ ಆಗಿದೆ, ಎವ್ರಿ ಡಿಸ್ಟ್ರಿಕ್ಟ್ ಶೆಲ್ ಹ್ಯಾವ್ ಎ ಯೂನಿವರ್ಸಿಟಿ ಅಂತ. ಈಗ ಮಂಗಳೂರು ಯೂನಿವರ್ಸಿಟಿ 5 ವರ್ಷದೊಳಗೆ ನೋಡಿ ಯೂನಿವರ್ಸಿಟಿ, ಉಡುಪಿ ಯೂನಿವರ್ಸಿಟಿ ಬೇರೆ ಆಗ್ತದೆ. ಆಗ ಇನ್ನೊಂದು, ಈಗ ಮೊನ್ನೆ ಸೈನ್ಸ್ ಸೆಂಟರ್ ಬಂತು 120 ಕೋಟಿ. ಇನ್ನೆಲ್ಲ ಅಂಥದ್ದು ಈ ಎಜುಕೇಷನ್ಗೆ ಸಂಬಂಧಪಟ್ಟ ಒಂದು ಕಾಂಪ್ಲೆಕ್ಸ್ ಆಗ್ತದೆ, ಯೂನಿವರ್ಸಿಟಿ ಆಗ್ತದೆ. ಆಗ ಬೆಳಪು ಅಭಿವೃದ್ಧಿ ಆಗ್ತದೆ ಬಿಟ್ಟರೆ ಕೊಳಲ್ಗಿರಿ ಅಭಿವೃದ್ಧಿ ಆಗೋದಿಲ್ಲ. ಆಗ ಸುಮ್ಮನೆ ಕೂತ್ಕೊಂಡ್ರು ನಮ್ಮ ಶಾಸಕರು. ಹಾಗಾಗಿ PG ಸೆಂಟರ್ ಹೋಯಿತು, ಸುಮ್ಮನೆ ಕೂತ್ಕೊಂಡ್ರು. ನೀವು ಪುರಸಭೆ, ಯಾವುದು ಪುರಸಭೆಗೆ ಅರ್ಹತೆ, ಕಾಪುವ ಪುರಸಭೆಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಹಳ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ತೆರಿಗೆಯ ಹಣ ಎಲ್ಲೆಲ್ಲಿ ಪೋಲಾಗ್ತಾ ಇದೆ, ಇದರ ಬಗ್ಗೆ ನಾವು ರಘುಪತಿ ಭಟ್ ಅವರಿಗೆ ಬಹಳ ವಿಶೇಷವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.